ಏಕಲವ್ಯ ಕಂಬಳೋತ್ಸವ ತಾಲೂಕು ಸಮಿತಿಯ ಸಹಯೋಗದೊಂದಿಗೆ ಕಿರಿಮಂಜೇಶ್ವರ ಗ್ರಾಮದ ಕೋಡೇರಿ ಪಟೇಲರ ಮನೆ ಕಂಬಳ ಗದ್ದೆಯಲ್ಲಿ ಏಕಲವ್ಯ ಕಂಬಳೋತ್ಸವ ಸರಳವಾಗಿ ಸಂಪ್ರದಾಯಬದ್ಧವಾಗಿ ನಡೆಯಿತು. ಧಾರ್ಮಿಕ ಹಾಗೂ ಜನಪದೀಯ ಆಚರಣೆಯಾಗಿರುವ ಕಂಬಳೋತ್ಸವವನ್ನು ಅನುಮತಿಯೊಂದಿಗೆ ಕೋವಿಡ್ ನಿಯಮಾವಳಿಗಳನ್ನು ಪಾಲಿಸಿಕೊಂಡು ಕಂಬಳವನ್ನು ನಡೆಸಲಾಯಿತು. ಕಂಬಳೋತ್ಸವದಲ್ಲಿ ಹಗ್ಗ ಹಿರಿಯ ವಿಭಾಗ, ಹಗ್ಗ ಕಿರಿಯ ವಿಭಾಗ, ಹಲಗೆ ವಿಭಾಗಗಳಲ್ಲಿ ಸ್ಪರ್ಧೆ ನಡೆಯಿತು. ಪ್ರತಿ ವಿಭಾಗದಲ್ಲಿಯೂ ಪ್ರಥಮ ದ್ವಿತೀಯ ಸ್ಥಾನ ಪಡೆದವರಿಗೆ ಬಹುಮಾನ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಎಪಿಎಂಸಿ ಅಧ್ಯಕ್ಷರಾದ ವೆಂಕಟ ಪೂಜಾರಿ ಹಾಗೂ ಚೆನ್ನಕೇಶವ ಭಟ್ ಅವರನ್ನು ಸನ್ಮಾನಿಸಲಾಯಿತು. ಬೈಂದೂರು ವಲಯ ಕಂಬಳ ಸಮಿತಿಯ ಅಧ್ಯಕ್ಷ ದಿನೇಶ ದೇವಾಡಿಗ, ಗೌರವ ಅಧ್ಯಕ್ಷ ಚೆನ್ನಕೇಶವ ಕಾಮತ್, ಕಾರ್ಯದರ್ಶಿ ಸುರೇಶ್ ಮೇಲ್ಮನೆ ಹಾಗೂ ಏಕಲವ್ಯ ಗೆಳೆಯರ ಬಳಗದವರು ಉಪಸ್ಥಿತರಿದ್ದರು. ಬಹುಮಾನವನ್ನು ಗಿಟ್ಟಿಸಿದಂತ ದಾಖಲೆ ಈ ವರ್ಷ ಕೂಡ ಯಾವುದಾದರೊಂದು ಬಹುಮಾನವನ್ನು ಗಿಟ್ಟಿಸುವ ನಿಟ್ಟಿನಲ್ಲಿ ಕಂಬಳಗದ್ದೆ ತುಟ್ಟುದಲ್ಲಿ ನಮ್ಮಲ್ಲಿ ಸಮಯದ ಅಭಾವದಿಂದ ಎಲ್ಲ ಮಾಧ್ಯಮಗಳನ್ನು ಅಭಿನಂದಿಸುತ್ತಾ ಕೋಡೇರಿ ಕಾರಂತರ ಕಂಬಳದ ಬಂದ ಎಲ್ಲರಿಗೂ ಎಲ್ಲ ಕೋಣ ಮಾಲೀಕರಿಗೂ ನಾನು ಅಭಿನಂದಿಸುತ್ತಾ ಕಂಬಳ ಸಮಿತಿ ಅಧ್ಯಕ್ಷನಾಗಿ ನಾನು ಅಭಿನಂದಿಸುತ್ತಾ, ಅದಲ್ಲದೆ ಈ ಕಂಬಳ ಈ ಸಲ ಕೋವಿಡ್-19 ಇದರಿಂದ ತುಂಬ ತೊಂದರೆ ಆಗ್ತದೆ ಎಂದು ಎಲ್ಲರೂ ಆಲೋಚನೆ ಮಾಡಿದ್ದಾರೆ. ಆದರೆ ಬೈಂದೂರು MLA ಆದ ಸುಕುಮಾರ್ ಶೆಟ್ಟರು ಹಾಗೂ ತಹಸೀಲ್ದಾರರು, ಪೊಲೀಸ್ಗಳು, ಡಾಕ್ಟ್ರು ಎಲ್ಲರೂ ಕಂಬಳಕ್ಕೆ ತೊಂದರೆ ಇಲ್ಲ, ಭಾರಿ ದೊಡ್ಡ ಪ್ಲೇಸಲ್ಲಿ ನೀವು ಮಾಡ್ತೀರಾ, ನೀವು ಸ್ಯಾನಿಟೈಸರ್ ಮತ್ತು ಮಾಸ್ಕ್ ಇದನ್ನು ಉಪಯೋಗಿಸಿ ಒಳ್ಳೆಯ ರೀತಿಯಲ್ಲಿ ಕಂಬಳವನ್ನು ಮಾಡಿ ಅಂತ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಪೊಲೀಸ್ ಈಗಾಗಲೇ ನಿಮ್ಮ ಎದುರಿಗೆ ಬಂದು ನಿಂತು ನೋಡ್ತಾ ಇದ್ದಾರೆ. ನಾವು ಇಲ್ಲಿ ಅವರಿಗೆ ಹೇಳಿದ್ದೇವೆ 200ರಿಂದ 300 ಜನ ಸೇರ್ತೀವಿ, ಅಷ್ಟೇ ಜನವನ್ನು ಸೇರಿಸ್ಕೊಂಡಿದ್ದೇವೆ. ಒಳ್ಳೆಯ ರೀತಿಯಲ್ಲಿ ಕಂಬಳವನ್ನು ಮಾಡಿದ್ದೇವೆ. ಅದೇ ರೀತಿ ತಾವೆಲ್ಲರೂ ಇನ್ನು ಮುಂದೆ ಮಾಧ್ಯಮದವರು, ಎಲ್ಲ ಅಧಿಕಾರಿಗಳು ಎಲ್ಲ ಕಂಬಳ ಜೋಡುಕೆರೆ ಕಂಬಳ ಸಹಿತ ನೆಡುವ ರೀತಿಯಲ್ಲಿ ಪೂರ್ಣ ಸಾಕಿದವನಿಗೆ 1 ವರ್ಷ ಇಡೀ ಸಾಕಿ ಖಾಲಿ 2 ತಿಂಗಳು ಮಾತ್ರ ಕಂಬಳ ಇರುವುದು. ಆದ್ದರಿಂದ ಆ ಪೂರ್ಣ ಸಾಕಿದವನಿಗೆ ಇದೊಂದು ಉತ್ಸವ, ಅವನಿಗೊಂದು ಇದಿರ್ತದೆ. ಮತ್ತು ಈ ಕಂಬಳ ಅಂತ ಹೇಳಿದರೆ ಬರೀ ಪೂರ್ಣ ಓಡಿಸುವುದಲ್ಲ, ದೈವಾಧೀನ ಆರಾಧನೆ ಇರ್ತದೆ. ಇಲ್ಲಿ ಕಾರಂತರ ನಿನ್ನೆ ರಾತ್ರಿಯಿಂದ ಇವತ್ತು ಮಧ್ಯಾಹ್ನ 12 ಗಂಟೆವರೆಗೂ ದೈವದ ಎಲ್ಲ ಪೂಜೆ ಪುನಸ್ಕಾರಗಳನ್ನು ನಡೆಸಿ ಆ ನಂತರ ಕೋಣಗಳನ್ನು ಗದ್ದೆಗಳಿಸಿ ಕಂಬಳವನ್ನು ಸಹ ಶುರು ಮಾಡಿದ್ದು. ಈಗ ರಾತ್ರಿನೂ ದೈವ ಆರಾಧನೆ ಇದೆ. ಅದೇ ರೀತಿ ನಾವೆಲ್ಲರೂ ಇದಕ್ಕೆ ಸಹಕರಿಸಿದರೆ ಕಂಬಳ ಉಳಿತದೆ, ಕಂಬಳ ನಡೆಸ್ಕೊಳ್ಲಿಕ್ಕಾಗ್ತದೆ ಅಂತ ಹೇಳ್ತಾ, ಈ ಕೋವಿಡ್-19 ಅಂತ ಹೇಳಿದರೆ ಇದರಿಂದ ಏನು ಇದಾಗೋದಿಲ್ಲ, ಅದಕ್ಕೆ ಮಾಸ್ಕ್